ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ವೀರಯೋಧ ಗುರು ಅವರ ಕುಟುಂಬಕ್ಕೆ ಕತಾರ್ನಲ್ಲಿರುವ ಕರ್ನಾಟಕ ಸಂಘ ಕತಾರ್ ಮತ್ತು ತುಳುಕೂಟ ಕತಾರ್ ಹಾಗೂ ಕತಾರ್ನ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 1 ಲಕ್ಷ ರೂಪಾಯಿಯ ಚೆಕ್ ಅನ್ನು ವಿತರಿಸಿದರು. ಕರ್ನಾಟಕ ಸಂಘ ಕತಾರ್, ಕರ್ನಾಟಕ ಮುಸ್ಲಿಂ ಸಾಂಸ್ಕೃತಿಕ ಸಂಘ, ತುಳುಕೂಟ ಕತಾರ್, ಮಂಗಳೂರು ಕ್ರಿಕೆಟ್ ಕ್ಲಬ್, ದಕ್ಷಿಣ ಕೇಂದ್ರ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್, ಎಂಸಿಎ, ಬನ್ಸ್ ಕತಾರ್ ಮತ್ತು ಬಿಲ್ವಾಸ್ ಕತಾರ್ ತಂಡ ಮಂಡ್ಯಕ್ಕೆ ತೆರಳಿ ಹುತಾತ್ಮರಾದ ಯೋಧಗುರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಅನಂತರ 1 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನು ಗುರು ಕುಟುಂಬಕ್ಕೆ ಹಸ್ತಾಂತರಿಸಿದ್ರು. ಈ ಸಂದರ್ಭ ಕರ್ನಾಟಕ ಕತಾರ್ ಸಂಘದ ಉಪಾಧ್ಯಕ್ಷರಾದ ಎಂ ರವಿಶೆಟ್ಟಿ, ತುಳುಕೂಟದ ಹಿಂದಿನ ಅಧ್ಯಕ್ಷರಾದ ಭವಾನಿ ಶಂಕರ್ ಹೆಗ್ಡೆ, ತುಳುಕೂಟ ಸಲಹಾ ಸಮಿತಿಯ ಸದಸ್ಯರಾದ ಪ್ರಕಾಶ್ ರಾವ್, ಶಕುಂತಲಾ ಬಿ ಹೆಗ್ಡೆ, ರೇಷ್ಮಾ ಚಿಲಾ, ಶ್ರೀಜಿತ್, ಉದ್ಯಮಿ ನಾಗರಾಜ್ ಉಪಸ್ಥಿತರಿದ್ದರು. ನಿತೀಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ಮಂಡ್ಯ.